ಮಂಗಳೂರಿನ ವಾಮಂಚೂರು ಸಮೀಪದಲ್ಲಿರುವ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಗೋ ಫಾರ್ ಗೋಲ್ಡ್ 2025 ವಾರ್ಷಿಕ ಅಥ್ಲೆಟಿಕ್ ಮೀಟ್ ಕಾಲೇಜಿನ ಮೈದಾನದಲ್ಲಿ ನಡೆಯಿತು. ಗೋ ಫಾರ್ ಗೋಲ್ಡ್ 2025 ವಾರ್ಷಿಕ ಅಥ್ಲೆಟಿಕ್ ಮೀಟ್ ಅನ್ನು ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದ ತರಬೇತುದಾರ, ರಾಷ್ಟ್ರೀಯ ಮಟ್ಟದ ಅಥ್ಲೆಟ್ ಮತ್ತು ಫಿಟ್ನೆಸ್ ಸಲಹೆಗಾರ ಸೋನಿತ್ ಮೆಂಡನ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕ್ರೀಡಾಕೂಟದಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ತಮ್ಮಲ್ಲಿರುವ ಪ್ರತಿಭೆಯನ್ನು ತೋರ್ಪಡಿಸಬೇಕು. ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ಆತ್ಮಶಕ್ತಿ ಹೆಚ್ಚುತ್ತದೆ ಎಂದರು. ಗೋ ಫಾರ್ ಗೋಲ್ಡ್ 2025 Annual Athletic Meet of St. Joseph Engineering College. I would like to express my sincere gratitude for the invitation and the warm welcome extended to me. Firstly, I want to congratulate all the students who participated in such a disciplined march past. A big round of applause to all of you. Sports has been an integral part of my life. For me, athletics is more than just a sport. Athletics has taught me to compete hard and fair. At the same time, respect my competitors. For me to prepare for an event and to plan how to move forward and then to execute those plans. ಈ ವೇಳೆ ಅತಿಥಿಯಾಗಿದ್ದ ಸೋನಿತ್ ಮೆಂಡನ್ ಅವರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ ಅವರು ವಹಿಸಿದ್ರು. ವೆಲ್ನೆಸ್ ಮತ್ತು ಸ್ಪೋರ್ಟ್ಸ್ ಗ್ರೂಪ್ ಅಧ್ಯಕ್ಷರಾದ ಪ್ರಿಯಾ ಸೀಮಾ ಮಿರಾಂಡಾ ಸ್ವಾಗತಿಸಿ, ಕ್ರೀಡಾ ಸಲಹೆಗಾರ ಚಿತ್ತರಂಜನ್ ಅವರು ವಂದಿಸಿದ್ರು. ಈ ವೇಳೆ ವಿದ್ಯಾರ್ಥಿಗಳಿಂದ ಪಥಸಂಚಲನ, ಕ್ರೀಡಾ ಜ್ಯೋತಿ, ಪ್ರತಿಜ್ಞಾವಿಧಿ ಸ್ವೀಕಾರ ನಡೆಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಿಯೋ ಡಿಸೋಜಾ, ಉಪಪ್ರಾಂಶುಪಾಲರಾದ ಡಾಕ್ಟರ್ ಪುರುಷೋತ್ತಮ ಚಿಪ್ಪಾರ್, ಸ್ಟೂಡೆಂಟ್ ವೆಲ್ಫೇರ್ ಡೀನ್ ಡಾಕ್ಟರ್ ರಮಾನಂದ ಎಚ್ಎಸ್, ದೈಹಿಕ ಶಿಕ್ಷಣದ ನಿರ್ದೇಶಕರಾದ ವನಿಶಾ ವಿ ರೋಡ್ರಿಗಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.